ನಮಿತಾ ಅಂತ. ಇದು ನನ್ನ ತಂಗಿ ನಂದಿನಿ. ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಇಲ್ಲಿ ಪ್ರೆಸ್ನವ್ರು ನಮ್ಗೆ ನ್ಯಾಯ ಕೊಡಿಸ್ತಾರೆ. ಇಷ್ಟವರೆಗೆ ನಾವು ಸ್ಟೇಷನ್ ಎಲ್ಲ ಮೆಟ್ಲಿಗೆ ಹತ್ತಿ ಆಗಿದೆ. ಎಲ್ಲಿಗೂ ನೋಡಿದ್ರು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ ನಾನು ಇಲ್ಲಿ ಬಂದಿದ್ದೇನೆ. ನನ್ನ ಮಗಳು BSc ಓದ್ತಿದ್ದಾಳೆ ಮಂಗಳೂರಲ್ಲಿ, ಪೂಜಾ ಅಂತ. ನನ್ನ ಮಗಳು BSc ಮಾಡ್ತಿದ್ದಾಳೆ. ಫಸ್ಟಿಗೆ ರಾಮಕೃಷ್ಣ ಮಾಡಿರೋದು. ರಾಮಕೃಷ್ಣ ಶಾಲೆಯಿಂದನೇ ಅವರಿಗೆ ಲವ್ ಇದ್ದಿತ್ತು. ನಮ್ಗೆ ಗೊತ್ತಿರ್ಲಿಲ್ಲ, ಮನೆಯವರಿಗೆ ಗೊತ್ತಿರ್ಲಿಲ್ಲ. ಮೊನ್ನೆ ಇತ್ತೀಚೆಗೆ ಅವರ ಶ್ರೀಕೃಷ್ಣರಾವ್ ಅವರ ಮಗ ಕೃಷ್ಣರಾವ್ ಮತ್ತೆ ನನ್ನ ಮಗಳು ಇಬ್ರು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿಕೊಂಡು ನನ್ನ ಹತ್ರ ತಕೊಂಡ್ಬಂದು ತೋರಿಸಿದಾಗಲೇ ನಂಗೆ ಗೊತ್ತು ಮಗಳು ಪ್ರೆಗ್ನೆಂಟ್ ಅಂತ. ಇದೆಲ್ಲ ಆಗಿ ಅವರ ತಂದೆಗೆ ಕಾಲ್ ಮಾಡಿದ್ದೆ. ತಂದೆ ನನ್ನ ಹತ್ರ ಡೈರೆಕ್ಟ್ ಆಗಿ ಇಲ್ಲೇ ಮಾತಾಡಿ ಹೇಳಿದ್ದಾರೆ, ಮಗು ಇದನ್ನು ತೆಗಿಸಿ ಅಂತ. ಮಗುವನ್ನು ತೆಗಿಸಿ ಅವರ ತಂದೆ ಹೇಳಿದ್ದಾರೆ, ಆರೋಪಿಯ ತಂದೆ, ಮಗುವನ್ನು ತೆಗಿಸಿ ಅಂತ. ಎಂತಕ್ಕೂ ನನಗೆ ಇಲ್ಲಿ ನಾವು ಇರುವ ಊರು ಸರ್, ನಮ್ಗೆ ಹಾಸ್ಪಿಟ್ಲ್ ಹೋಗ್ಲಿಕ್ಕೆ ಆಗದಾಗ ನಾನು ಮಂಗಳೂರಿಗೆ ಹೋಗಿ ಅಥೇನಾ ಹಾಸ್ಪಿಟ್ಲ್ ಅಲ್ಲಿ ಟೆಸ್ಟ್ ಮಾಡಿಸುವಾಗ ಹೇಳಿದ್ರು, ಹುಡುಗ ಮತ್ತು ಹುಡುಗಿ ಹೇಳಿದ ಪ್ರಕಾರ ಅದು 6 ತಿಂಗಳು. ಇವರ ಲೆಕ್ಕದಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆಗುವಾಗ 7.5 ತಿಂಗಳಾಗಿದೆ. ಮಗುವಿಗೆ ಆಗುದಿಲ್ಲಮ್ಮ, ತೆಗಿಲಿಕ್ಕೆ ಆಗುದಿಲ್ಲ, ಮತ್ತು ಹುಡುಗಿ ಸಣ್ಣದು, ಹುಡುಗಿಯ ಪ್ರಾಣಕ್ಕೆ ಅಪಾಯ ಇದೆಲ್ಲ ಮಾಡಿದ್ರೆ ಮತ್ತೆ ಕೇಸ್ ಆಗುತ್ತೆ ಅಂತ ಹೇಳಿದ್ರು. ಸರಿ, ಹುಡುಗ ಒಂದೇ, ನಾನು ಹುಡುಗನನ್ನು ಕರ್ಕೊಂಡು ಹೋಗಿದ್ದೇವೆ ನಾವು ಅದೇನೋ ಹಾಸ್ಪಿಟ್ಲಿಗೆ. ಹುಡುಗನನ್ನು ಕರ್ಕೊಂಡು ಹೋಗಿದೆ. ಹುಡುಗ ನನ್ನದು ಅಂತ ಬಂದಿದ್ದಾನೆ, ನಮ್ಮ ಜೊತೆ ಬಂದಿದ್ದಾನೆ ಅದೇನೋ ಹಾಸ್ಪಿಟ್ಲಿಗೆ. ಈಗ ಅದರ ನಂತರ ತಂದೆಯನ್ನು ಕರೆಸಿದ್ದೆವು ಮನೆಗೆ, ನಮ್ಮ ಮಂಗಳೂರಿಗೆ ಕರೆಸಿದ್ದು. ತಾಯಿ ಮನೆಗೆ ಕರೆಸಿ ಪಂಚಾಯತಿಗೆ ಮಾಡುವವರೆಲ್ಲ ನಮ್ಗೆ ಇನ್ನೊಂದು ಒಪಿನಿಯನ್ ಬೇಕು ಡಾಕ್ಟರ್ ಇದು ಅಂತ ಹೇಳಿ ಕೇಸಗಡೆ ಹಾಸ್ಪಿಟ್ಲಿಗೆ ಹೋಗಿದ್ದೆವು. ಕೇಸಗಡೆ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಹುಡುಗನ ತಂದೆ, ತಾಯಿ ಮತ್ತೆ ಅಕ್ಕ, ನಾನು, ನನ್ನ ಗಂಡ ಮತ್ತೆ ತಂಗಿ ಗಂಡ ಬಂದಿದ್ದಾರೆ, ಮತ್ತೆ ನನ್ನ ಗಂಡ, ಇಷ್ಟು ಮಂದಿ ಹೋಗಿದ್ದೇವೆ ಕೇಸಗಡೆಗೆ. ಅಲ್ಲೆಲ್ಲ ಟೆಸ್ಟ್ ಆಗುವಾಗ ಅವ್ರು ಹೇಳಿದ್ರು, ಇದು 7.5 ತಿಂಗಳು ಕಳೆದಿದೆ, ಮಗುವನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಡೆಲಿವರಿ ಮಾಡಿಸ್ಬೇಕಷ್ಟೇ ಅಂತ ಹೇಳಿದ್ರು. ಆಗ ಅವರ ತಂದೆ ತಾಯಿ ಹತ್ರ ಎದುರುಗಡೆನೆ ಇವರು ಹೇಳಿದ್ರು ಡಾಕ್ಟ್ರು. ಹಾಗೆ ಇವರು ನೋಡುವ ಅಂತೇಳಿ ವಾಪಸ್ ಬಂದ್ರು. ವಾಪಸ್ ಹೇಳಿದ್ರು, ಅವರ ತಾಯಿ ಹೇಳಿದ್ರು, ಶ್ರೀಕೃಷ್ಣ ಅವರ ತಾಯಿ ಹೇಳಿದ್ರು, ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕನಸಲ್ಲೂ ನೆನ್ಸ್ಬೇಡಿ ಇಂತ ಒಂದು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ. ಮತ್ತೆ ಹುಡುಗನಿಗೆ ನಾವು ಏನು ಮಾಡಿಲ್ಲ, ಹುಡುಗನ ಮೈಗೆ ಕೈ ಹಾಕಿದ್ರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡ್ಲಿಕ್ಕಿಲ್ಲ, ಏನ್ ಮಾಡ್ಲಿಕ್ಕೂ ನಾವು ಏಸಲ್ಲ ಅಂತ ತಾಯಿ ಹೇಳಿದ್ದಾರೆ. ಹಾಗೆ ಮತ್ತೆ ನಾವು ಸಹ ಮಾತಾಡ್ಲಿಲ್ಲ. ವಾಪಸ್ ಸಂಜೆ ಅವ್ರ ಮನೆಗೆ ಹೋದ್ರು, ನಾವು ಮನೆಗೆ ಹೋದೆವು. ಸಂಜೆ ವಾಪಸ್ ಕಾಲ್ ಮಾಡಿದ್ರು, ಬಂಟ್ವಾಳದಿಂದ ಒಂದು ಡಾಕ್ಟರ್ ಇದ್ದಾರೆ, ಮಗುವನ್ನು ಅದು ನನ್ನ ಶ್ರೀಕೃಷ್ಣರಾವ್ ಅವರು ಫೋನ್ ಮಾಡಿ ನನ್ನ ಹೆಂಡತಿಯನ್ನು ಡೆಲಿವರಿ ಮಾಡಿದ ಡಾಕ್ಟ್ರು. ಅವರು ಹೇಳ್ತಿದ್ದಾರೆ ತೆಗಿಸ್ಲಿಕ್ಕೆ ಆಗ್ತದೆ, 6-7.5 ತಿಂಗಳಲ್ಲಿ ತೆಗಿಸ್ತಾರಂತೆ. ಅಂದ್ರೆ ಮಗುವನ್ನು ಒಳಗಡೆ ಪೀಸ್ ಮಾಡಿ ತೆಗಿಸುವಂತದ್ದು. ಈಗ ತೆಗಿಸುವ 4.5 ಲಕ್ಷ ಖರ್ಚಾಗ್ತದೆ, ನಾವು ಮಾಡ್ತೇವೆ. ನಾನು ಹೇಳಿದೆ, ನೀವು ಇಷ್ಟೆಲ್ಲ ಮಾಡ್ತೀರಿ, ನಾಳೆ ನನ್ನ ಮಗಳಿಗೆ ಇನ್ನೊಂದು ಹುಡುಗನ ಹತ್ರ ನಾವು ಕೊಡ್ಬೇಕಲ್ಲ, ನಿಮ್ಮ ಮಗನನ್ನು ಮಾಡ್ಲಿಲ್ಲ, ಇಲ್ಲಿ ಬೇರೆಯವರು ಮಾಡುವಾಗ ಅವನ್ ನಾಳೆ ಕೇಳುದಿಲ್ವಾ ನನ್ನ ಮಗಳ ಹತ್ರ? ಅದು ನಮ್ಗೆ ಅಲ್ವಾ ಅಲ್ಲಿ ಇರುದು. ಅದಕ್ಕೆ ಅಲ್ಲ, ಮಾಡಿ ನೋಡು. ನಾನು ಅದಕ್ಕೆ ಮತ್ತೆ ಅಷ್ಟೊತ್ತಾಗುವಾಗ ನಾನು ಫೋನ್ ಕಟ್ ಮಾಡಿದೆ. ಅವ್ರ ಮಗ ಫೋನ್ ಮಾಡಿದ, ಅಂದ್ರೆ ನಾನು ಸುಸೈಡ್ ಮಾಡ್ಕೊಳ್ತೇನೆ, ನಾನು ಸುಸೈಡ್ ಸುಸೈಡ್ ಮಾಡು ಅಂತ ಹೇಳಿದೆ. ಇಷ್ಟೆಲ್ಲ ಮಾಡಿ ನಾವು ಮಾಡ್ಬೇಕು ಸುಸೈಡ್ ಅಲ್ವಾ? ಇದು ನೋಡುವಾಗ ನಾನು ಸುಸೈಡ್ ಮಾತಾಡ್ಲಿಲ್ಲ. ಅವ್ರಿಗೆ ವಾಪಸ್ ಇವರಿಗೆ ಕಾಲ್ ಮಾಡಿದೆ. ಅವ್ರು ಫೋನ್ ಅವನ ತಂದೆಗೆ ಫೋನ್ ಮಾಡಿದಾಗ ತಂದೆ ಹೇಳಿದ್ರು, ಫೋನ್ ಮಾಡಿ ನಿಮ್ಮ ಮಗ ಸುಸೈಡ್ ಮಾಡ್ಕೊಳ್ತೇನೆ ಅಂತ ಹೇಳಿದ್ದಾನೆ. ಅವ್ರು ವಾಪಸ್ ಕಾಲ್ ಮಾಡುವಾಗ ಸ್ವಿಚ್ ಆಫ್ ಮಗನದು. ಅವನು ವಿವೇಕಾನಂದ ಶಾಲೆಯಲ್ಲೇ ಇದ್ದಾನೆ, ಕಾಲೇಜಲ್ಲೇ ಇದ್ದಾನೆ, ಸ್ವಿಚ್ ಆಫ್. ಇವರು ಕೂಗಿ ಹೇಳಿದ್ರು, ನನ್ನ ಮಗ ಇಲ್ಲ, ಸ್ವಿಚ್ ಆಫ್ ಮಾಡಿದ್ದಾನೆ ಅಂತ. ಸರಿ, ನಾನು ಏನ್ ಮಾಡಿದೆ, ಸೀದಾ ಬಂದೆ ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ, FIR ಮಾಡಿದೆ. FIR ಮಾಡುವಾಗ ವಾಪಸ್ ನೈಟ್ ಪೊಲೀಸ್ ಹೋಗಿ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ ಅವನನ್ನು. ನಾವು ಹೋಗಿದ್ದು ಒಟ್ಟಿಗೆ. ಕರ್ಕೊಂಡ್ ಬಂದ್ರು. FIR ತೆಗೀರಿ ಮೇಡಮ್ ಅಂತ ಹೇಳಿದ್ರು. ನನ್ನ ಮಗನ ಭವಿಷ್ಯದ ಪ್ರಶ್ನೆ, ಮತ್ತು ನನ್ನ ಗಂಡ ಅವರು ಒಂದೇ ಕ್ಲಾಸ್ ಅಲ್ಲಿ ಇದ್ದವರು. ನಾನು ಮತ್ತು ಕುಶ ಅವರು, ನನ್ನ ಗಂಡನ ಹೆಸರು ಕುಶ ಅಂತ, ಅವರು ಒಂದೇ ಕ್ಲಾಸ್ ಅಲ್ಲಿ ಇದ್ದವರು. ನಾವು ಮದುವೆ ಮಾಡಿ ಕೊಡ್ತೇವೆ
ಅಂತ ಹೇಳಿದ್ದಾರೆ. ಮದುವೆ ಮಾಡಿಕೊಟ್ಟು ಪೊಲೀಸ್ ಎದುರುಗಡೆನೆ ಸ್ಟೇಟ್ಮೆಂಟ್ ಕೊಟ್ಟದವರು. ಇದು FIR ಅರ್ಧಾಕಿ ಮುಂಚೆನಿಗೆ ಪತ್ರ ಕೊಡ್ತೇವೆ ನಾವು, ಮುಚ್ಚಳಿಕೆ ಪತ್ರ ಕೊಟ್ಟು ನಾವು ಮದುವೆ ಮಾಡಿಸ್ತೇನೆ. 21 ಆ ಹುಡುಗನಿಗೆ ಜೂನ್ 23ಕ್ಕೆ 21 ವರ್ಷ ಆಯ್ತು. ಆವಾಗ 2 ದಿವಸ, ಆ ದಿವಸ 23ಕ್ಕೆ ಹುಡುಗನ ತಂದೆ ಶಾರದಾ ಏನೇ ಹೇಳಿದ್ರು, ಅದು ಮತ್ತು 24 ಬಿಟ್ಟು ನಿಮ್ಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಮೊನ್ನೆ ಸಂಡೇ 22 ತಾರೀಕಿಗೆ ಮನೆಯಲ್ಲಿ ಮಾತುಕತೆ ಆಯ್ತು. ಅದ್ರ ನಂತರ ನಮ್ಮ ಮನೆಯಲ್ಲಿ ಶಾಲ್ಮರದಲ್ಲಿ ಹುಡುಗನ ತಂದೆ ಮತ್ತೆ ಹುಡುಗನ ತಂದೆಯ ಅಣ್ಣ, ಅವರ ಮಿಸಸ್, ಮತ್ತೆ ಇವರು ಲಕ್ಷ್ಮೀ ಭಟ್ಟದ ಇಬ್ರು ಅವರ ಅಣ್ಣ ತಮ್ಮಂದಿರು, ಹೆಸರೇನು ನಂಗೆ ಗೊತ್ತಿಲ್ಲ ಸರ್. ಹೀಗೆ ಬಂದು ಮಾತುಕತೆ ಆಯ್ತು. ನಾನು, ನನ್ನ ತಂಗಿ, ನನ್ನ ಗಂಡ, ಒಬ್ಬರ ಆಶಾ ಅಂತ ಒಬ್ರು ಹುಡುಗಿದ್ರು. ಇವರೆಲ್ಲ ಮಾತಾಡಿದಾಗೆಲ್ಲ ಅವರು ಹೇಳಿದ್ರು, ಇದು ಫಸ್ಟ್ ಇಂದ ನಮ್ಗೆ ಕ್ವಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, 7 ವರ್ಷದ ಲವ್ ಹೇಗೆ ಅಂತ. ನಾನು ಹೇಳಿದೆ 7 ವರ್ಷದ ಲವ್ ಹೇಗೆ ಅಂತ ನನ್ನ ಮಗಳು ವಿವರಿಸಿದಾಳೆ ಪೊಲೀಸ್ ಸ್ಟೇಷನ್ ಅಲ್ಲಿ, ನಿಮ್ಮ ಮಗನ ಎದುರು. ಅದು ಸಹ ಪೊಲೀಸ್ ಸ್ಟೇಷನ್ ಅಲ್ಲಿ ವಿವರಿಸುವಾಗ ಇವರು ಹೇಳಿದಿಷ್ಟೇ, ಮಗನ ಹತ್ರ ಏನು ಕೇಳಬೇಡಿ, ನಾನು ಖುದ್ದಾಗಿ ನಿಂತು ನಾನು ಮಾಡಿ ಕೊಡ್ತೇನೆ ಮದ್ವೆ. ಮಗನ ಹತ್ರ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ, ತಂದೆನೆ ಖುದ್ದಾಗಿ ನಾನೇ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ನೋಡಿದ್ರೆ ಹಿಂಜರಿದ್ದಾರೆ, ಅವನನ್ನು ಅಡಗಿಸಿಟ್ಟಿದ್ದಾರೆ. ಹಾಗೆ 22ಕ್ಕೆ ಮೀಟಿಂಗ್ ಆಯ್ತು. ಅವನು ಬಂದ, ಹುಡುಗ ಖುದ್ದಾಗಿ ಬಂದಿದ್ದಾನೆ ಮನೆಗೆ. ಬಂದಿಷ್ಟೇ ಹೇಳಿದ್ದು, ನಾನು ಮದುವೆ ಆಗುದಿಲ್ಲ, ಮಗು ನನ್ನದಲ್ಲ ಅಂತ ನಮ್ಗೆ ಸ್ಟೇಟ್ಮೆಂಟ್ ಇದು ನೀವೇನು ಬೇಕಾದ್ರೆ ಮಾಡಿ ಅಂತೇಳಿ ನಮಗೆ ಇದು ಮಾಡಿ ಕೊಟ್ಟು, ನಾನು ಇನ್ನೂ 4 ಹುಡುಗರು ಇದ್ದಾರೆ ಅವರಿಗೆ ಅಂತೇಳಿ ನಾನು ನಿಮ್ಗೆ ಇದು ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾನೆ. ಹುಡುಗ ಹೇಳಿದಾನ, ಮಗು ನಮ್ಮ ಮನೆಗೆ ಬಂದ, ಮಗು ನಮ್ಮ ಯಾರು 22ಕ್ಕೆ ಬಂದಿದ್ದಾರೆ. 23ಕ್ಕೆ ಅವನಿಗೆ 21 ವರ್ಷ ಆಗುದು. 22ಕ್ಕೆ ಮನೆಗೆ ಬಂದರಲ್ಲಿ ಹುಡುಗನ ತಂದೆ ಮತ್ತೆ ಹುಡುಗನ ತಂದೆಯ ಅಣ್ಣ, ಅವರ ಮಿಸಸ್, ಮತ್ತೆ ಇವರು ಲಕ್ಷ್ಮೀ ಭಟ್ಟದ ಇಬ್ರು ಅವರ ಅಣ್ಣ ತಮ್ಮಂದಿರು, ಹೆಸರೇನು ನಂಗೆ ಗೊತ್ತಿಲ್ಲ ಸರ್. ಹೀಗೆ ಬಂದು ಮಾತುಕತೆ ಆಯ್ತು. ನಾನು, ನನ್ನ ತಂಗಿ, ನನ್ನ ಗಂಡ, ಒಬ್ಬರ ಆಶಾ ಅಂತ ಒಬ್ರು ಹುಡುಗಿದ್ರು. ಇವರೆಲ್ಲ ಮಾತಾಡಿದಾಗೆಲ್ಲ ಅವರು ಹೇಳಿದ್ರು, ಇದು ಫಸ್ಟ್ ಇಂದ ನಮ್ಗೆ ಕ್ವಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, 7 ವರ್ಷದ ಲವ್ ಹೇಗೆ ಅಂತ. ನಾನು ಹೇಳಿದೆ 7 ವರ್ಷದ ಲವ್ ಹೇಗೆ ಅಂತ ನನ್ನ ಮಗಳು ವಿವರಿಸಿದಾಳೆ ಪೊಲೀಸ್ ಸ್ಟೇಷನ್ ಅಲ್ಲಿ, ನಿಮ್ಮ ಮಗನ ಎದುರು. ಅದು ಸಹ ಪೊಲೀಸ್ ಸ್ಟೇಷನ್ ಅಲ್ಲಿ ವಿವರಿಸುವಾಗ ಇವರು ಹೇಳಿದಿಷ್ಟೇ, ಮಗನ ಹತ್ರ ಏನು ಕೇಳಬೇಡಿ, ನಾನು ಖುದ್ದಾಗಿ ನಿಂತು ನಾನು ಮಾಡಿ ಕೊಡ್ತೇನೆ ಮದ್ವೆ. ಮಗನ ಹತ್ರ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ, ತಂದೆನೆ ಖುದ್ದಾಗಿ ನಾನೇ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ನೋಡಿದ್ರೆ ಹಿಂಜರಿದ್ದಾರೆ, ಅವನನ್ನು ಅಡಗಿಸಿಟ್ಟಿದ್ದಾರೆ. ಹಾಗೆ 22ಕ್ಕೆ ಮೀಟಿಂಗ್ ಆಯ್ತು. ಅವನು ಬಂದ, ಹುಡುಗ ಖುದ್ದಾಗಿ ಬಂದಿದ್ದಾನೆ ಮನೆಗೆ. ಬಂದಿಷ್ಟೇ ಹೇಳಿದ್ದು, ನಾನು ಮದುವೆ ಆಗುದಿಲ್ಲ, ಮಗು ನನ್ನದಲ್ಲ ಅಂತ ನಮ್ಗೆ ಸ್ಟೇಟ್ಮೆಂಟ್ ಇದು ನೀವೇನು ಬೇಕಾದ್ರೆ ಮಾಡಿ ಅಂತೇಳಿ ನಮಗೆ ಇದು ಮಾಡಿ ಕೊಟ್ಟು, ನಾನು ಇನ್ನೂ 4 ಹುಡುಗರು ಇದ್ದಾರೆ ಅವರಿಗೆ ಅಂತೇಳಿ ನಾನು ನಿಮ್ಗೆ ಇದು ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾನೆ. ಹುಡುಗ ಹೇಳಿದಾನ, ಮಗು ನಮ್ಮ ಮನೆಗೆ ಬಂದ, ಮಗು ನಮ್ಮ ಯಾರು 22ಕ್ಕೆ ಬಂದಿದ್ದಾರೆ. 23ಕ್ಕೆ ಅವನಿಗೆ 21 ವರ್ಷ ಆಗುದು. 22ಕ್ಕೆ ಮನೆಗೆ ಬಂದಿದ್ದಾರೆ. ಹಾಗೆ ಹೇಳಿ ಮಗಳಿಗೆ ಹೊಡಿಲಿಕ್ಕೆ ಸಮೇತ ಬಂದಿದ್ದಾನೆ ಹುಡುಗ. ತಂದೆ ಭರವಸೆ ಕೊಟ್ಟದ್ದು ಮದುವೆ ಆಗುದಿಲ್ಲ. ತಂದೆ ಹೇಳಿದ ನಾನ್ ಮಗನನ್ನು ಒಪ್ಪಿಸ್ತೇನೆ. ನಾನು ಹೇಳಿದೆ ಯಾಕೆ ಒಪ್ಪಿಸ್ಲಿಕ್ಕೆ ಆಗುದಿಲ್ಲ, ಹುಡುಗಿ ಡೆಲಿವರಿ ಆಗ್ಲಿಕ್ಕೆ ಆಯ್ತು, ನಿಮ್ಗೆ 1 ತಿಂಗಳು ಟೈಮ್ ಬೇರೆ ಕೊಟ್ಟಿದ್ದೇವೆ ನಾವು, ನೀವೇ ಖುದ್ದಾಗೆ ನಮ್ಗೆ ಮುಚ್ಚಳಿಕೆ ಪತ್ರ ಕೊಟ್ಟಿದ್ದೀರಿ ಮದುವೆ ಮಾಡಿಸ್ತೇನೆ ಅಂತ. ಮಗ ಒಪ್ತಾ ಇಲ್ಲ. ಕೊಟ್ಟಿದ್ದಾರೆ ಸರ್ ಎಲ್ಲ ಡಾಕ್ಯುಮೆಂಟ್, ಇಲ್ಲ ಸ್ಟೇಷನ್ ಇಲ್ಲ ಇದೆಲ್ಲ ಉಂಟು, ಡಾಕ್ಯುಮೆಂಟ್ಸ್ ಎಲ್ಲ ಉಂಟು, ತಂದೆ ಕೊಟ್ಟದ್ದು. ಸ್ಟೇಷನ್ ಅಲ್ಲಿ ನಾನು, ನನ್ನ ಗಂಡ, ಮಗಳು, ಮತ್ತೆ ಅವರ ಶ್ರೀಕೃಷ್ಣರವರ ತಂದೆ ಮತ್ತೆ ತಾಯಿ ಇರ್ಲಿಲ್ಲ, ಅವರೊಬ್ರು ಇದ್ದ, ಮಗ ಮತ್ತು ಅವನು ಮಾತ್ರ. ಮುಖಂಡರು ಯಾರು ಇರ್ಲಿಲ್ಲ. ಆದ್ರೆ ಆ ಟೈಮಲ್ಲಿ ಇವರಿಗೆ ಯಾರಿಗೆ ಅಶೋಕ್ ರೈಗೆ ಫೋನ್ ಮಾಡಿದ್ದಾರೆ. ಆ ಹೊತ್ತಿಗೆ ನಾನು ಇವರೇ ಹುಡುಗನ ತಂದೆ ಜಗತ್ ನಿವಾಸ್ ರಾವ್ ಕಾಲ್ ಮಾಡಿ ನನ್ನ ಹತ್ರ ಕೊಟ್ಟಿದ್ದಾರೆ. ಕೊಟ್ಟು ಹೇಳಿದ್ದಾರೆ, ಇದು ಇವರು ಹೇಳಿದ್ರು, ಅಶೋಕ್ ರೈ ಹೇಳಿದ್ರು, ಅಮ್ಮ ನೀವು FIR ತೆಗಿರಿ, ಹುಡುಗನ ಭವಿಷ್ಯದ ಪ್ರಶ್ನೆ, ಹುಡುಗ ಸ್ಟೇಷನ್ ಅಲ್ಲೇ ಇರ್ಬೇಕಾಗ್ತದೆ, ಅವರು ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಸರ್. ಇವ್ರು ನಮ್ಮ ಶಾಸಕರು ಇದು ಭರವಸೆ ಕೊಟ್ಟಿದ್ದಾರೆ, ಅವರೇ ಹೇಳಿದ್ದಾರೆ. ಅದಲ್ಲದೆ ನಾನು 22ಕ್ಕೆ ನೈಟ್ ಕಾಲ್ ಮಾಡಿದ್ದೇನೆ ಶಾಸಕರಿಗೆ. ನೀವು ಸರ್ ನೀವು ಹೇಳಿದಿರಿ ನಮ್ಗೆ ಇದು ಕೊಟ್ಟಿದ್ದೀರಿ, ಹುಡುಗನ ಮದುವೆ ಆಗ್ತಾನೆ ಮತ್ತೆ ಹುಡುಗನ ಭವಿಷ್ಯ ಇದು ಹಾಳಾಗುದು ಬೇಡ ಅಂತೇಳಿ ನೀವು ಹೇಳಿದ ಕಾರಣ ನಾನು ಇದು FIR ತೆಗ್ದಿದ್ದೇನೆ. ಈಗ ಹುಡುಗ ನಮ್ಗೆ ಮದುವೆ ಆಗುದಿಲ್ಲ ಅಂತ ಹೇಳ್ತಾನೆ.
ಅಮ್ಮ ನಾವು ಅವರು ಮದುವೆ ಮಾಡಿ ಕೊಡ್ತಾರೆ ಅಂತ ಇದ್ರಲ್ಲಿ ನಾನು ಹೇಳಿದ್ದೇನೆ. ಯಾಕಂದ್ರೆ ಅವರ ಸಮಾನ ಮರ್ಯಾದೆ ಹೋಗ್ಬಾರ್ದು, ಯಾಕಂದ್ರೆ ಒಳ್ಳೆ ಇದ್ರಲ್ಲಿ ಇದ್ದಾರೆ ಅವರು. ಆದ ಕಾರಣ ನಾನು ಒಪ್ಪಿ ಹೇಳಿದೆ. ಅವರು ಹೀಗೆ ಮಾಡ್ತಾರೆ ಅಂತ ನನ್ಗೂ ಗೊತ್ತಿರ್ಲಿಲ್ಲ. ನಿಮಗೆ ಹೇಗೆ ಬೇಕು, ನಿಮ್ಗೆ ವಾಪಸ್ ಮುಂದುವರಿಸಬಹುದು ಅಂತ ಇದ್ರಲ್ಲಿ ಉಂಟಲ್ಲ, ನೀವು ಮುಂದುವರಿಸಿ ಅಂತ ಅವರು ನನಗೆ ಹೇಳಿದ್ದಾರೆ. ಶಾಸಕ ಕೇಸ್ ಮುಂದುವರಿಸಿ ಅಂತ ನನಗೆ ಹೇಳಿದ್ದಾರೆ. ಹಾಗೆ ಇಷ್ಟಾಗಿ ಮತ್ತೆ 23 ಆಯ್ತು, 24ಕ್ಕೆ ಕಾಲ್ ಮಾಡಿದೆ. ಕಾಲ್ ಮಾಡುವಾಗ ನನ್ನ ಮತ್ತು ನನ್ನ ಗಂಡನ ನಂಬರ್ ಎಲ್ಲ ಬ್ಲಾಕ್ ಅಲ್ಲಿ ಹಾಕಿಟ್ಟಿದ್ದಾರೆ. ಯಾರ್ದು ಕಾಲ್ ಹೋಗ್ತಿಲ್ಲ ಅವರಿಗೆ. ಲಾಸ್ಟಿಗೆ ಹಿಂದೂ ಮುಖಂಡರ ಇದಕ್ಕೆಲ್ಲ ಹೋಗಿ ಆಯ್ತು ಸರ್. ಹಿಂದೂ ಮುಖಂಡ ಇವರು ಮುರಳಿ ಭಟ್ ಹತ್ರನೇ ನಾವು ನಮ್ಮ ಇದು ಬ್ಲಾಕ್ ಅಲ್ಲಿ ಹಾಕಿದ್ದಾರೆ. ಆ ಮುರಳಿ ಭಟ್ಗೆ ಕಾಲ್ ಮಾಡಿ ಹೇಳಿದೆ, ಮುರಳಿ ಭಟ್ ಸರ್ ಹೀಗೀಗೆ ಹುಡುಗ ಮದುವೆ ಆಗ್ತಿಲ್ಲ, ನಾನ್ ಮಾತಾಡಿ ನೋಡ್ತೇನೆ ಅಂತ ಹೇಳಿದ್ರು. ನಾವು ಹಿಂದೂಗಳಿಗೆ ಒಂದು ಇದ್ರಲ್ಲಿ ನ್ಯಾಯ ಸಿಗುದಿಲ್ಲ, ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ, ಇವರು ಅನ್ಯ ಪಾರ್ಟಿಗೆ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ? ಅದು ಇವರಿಗೆ ಹುಡುಗನಿಗೇನು ನಾವು ಅನ್ಯಾಯದನ್ನೇನು ಮದುವೆ ಮಾಡಿಸ್ತಲ್ಲ, ಹಿಂದೂಗಳನ್ನೇ ಅಲ್ವಾ, ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ. ಈಗ ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನಾನು ಕೇಳ್ತಿರೋದಿಲ್ಲ. ಆಗುದಿಲ್ಲ ಅಂತ ಹೇಳಿದ್ರೆ ಎಲ್ಲ ಬಜರಂಗದಳ ಎಲ್ಲ ಇದೆ, ಎಲ್ಲ ಇದೆ, ಹಿಂದೂಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ. ನನ್ನ ಮಗಳು ಹಿಂದೆ ಅಲ್ವಾ, ಒಂದು ಹೆಣ್ಣು ಅಲ್ವಾ, ನ್ಯಾಯ ಕೊಡಿಸ್ಲಿಕ್ಕೆ ಆಗ. ನಾನು ಅವ್ರ ಹತ್ರ ಕೇಳಿದೆ, ಸರ್ ಹೀಗೆ ನೀವು ಅದಕ್ಕೆ ಅವ್ರು ನಾನು ಮಾತಾಡ್ತೇನೆ ಅವರ ಹತ್ರ ಅಂತ. ಅವ್ರು ಮಾತಾಡಿದಾರಂತೆ ಅವ್ರ ಹತ್ರ. ಹುಡುಗ ಒಪ್ತಾ ಇಲ್ಲ ಅಮ್ಮ. ಮತ್ತೆ ಹುಡುಗ 24ಕ್ಕೆ ಸಂಜೆ ಹುಡುಗ ಕಾಣ್ತಾ ಇಲ್ಲ. ಹುಡುಗ ಹೇಳಿದಾನಂತೆ ನಾನು ಮದುವೆ ಆಗುದಿಲ್ಲ ಅಂತ ಅವರು ನನಗೆ ಹೇಳಿದ್ರು. ಮತ್ತೆ ನಾವು ಹೇಳುವಷ್ಟು ಹೇಳಿದೇವಮ್ಮ, ಮತ್ತೆ ನಿಮಗೆ ಏನ್ ಮಾಡ್ಬೇಕು ನೀವು ಅದನ್ನು ಮುಂದುವರಿಸಿ ಅಂತ ಮುರಳಿ ಭಟ್ ಸಮೇತ ನನಗೆ ಹೇಳಿದ್ದಾರೆ. ಮಂಗಳೂರಲ್ಲೆಲ್ಲ ಹೋಗಿದ್ದೇನೆ, ಮಾತಾಡಿಸಿದ್ದೇನೆ. ಪುತ್ತೂರಲ್ಲಿ ಯಾರ ಹತ್ರ ಮಾತಾಡ್ಲಿ ಸರ್, ಇಷ್ಟು ಇವರ ಹತ್ರ ಮಾತಾಡಿದೆ. ಯಾರ ಹತ್ರ? ನಮ್ಮ ಅರುಣ್ ಪುತ್ತಿಲ ಅಂತ. ಅವ್ರು ಹೇಳಿದ್ರು ಅಂದ್ರೆ ಅಮ್ಮ ಅವರು ಇದ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಇದ್ರಲ್ಲಿ ನಾನು ಮುಂದುವರಿಸ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಭರವಸೆ ಅವರು ಕೊಟ್ಟಿದಾರಲ್ಲ. ಅಮ್ಮ ಇದ್ರಲ್ಲಿ ಇದಾಕಿ ಬಂದ್ರೆ ತಪ್ಪಾಗ್ತದೆ, ಆಗುದಿಲ್ಲ, ತಪ್ಪಾಗ್ತದೆ. ಮಂಗಳೂರಲ್ಲಿ ಶರಣ್ ಪಂಪೆಲ್ ಹತ್ರ ಅವ್ರ ಮಾತುಕತೆಗೆ ನಮ್ಗೆ ಸಿಗ್ಲಿಲ್ಲ, ನಾವು ಫೋನಲ್ಲೇ ಮಾತಾಡ್ಕೊಂಡದ್ದು. ನಾನು ಹೇಳ್ತೇನಮ್ಮ ಅಂತ ಹೇಳಿದ್ದಾರೆ. ನಾನು ಮಾತಾಡಿದ್ದೇನೆ, ಅವರು ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಮತ್ತೆ ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ನಿಮಗೆ ಆಗ್ತದ ಅಂತ ಕೇಳ್ತಾ ಎಲ್ಲ ಮುಖಂಡರು ಅಷ್ಟೇ ನನಗೆ ಹೇಳಿದ್ರು, ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗ್ತದ ಅಂತ ತಂದೆ ಕೇಳ್ತಾ ಇದ್ದಾರೆ. ನಾನು ಹೇಳಿದೆ ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ತೆಗಿಲಿಕ್ಕೂ ಆಗುದಿಲ್ಲ. ಮಗುವನ್ನು ಡೊನೇಟ್ ಮಾಡ್ಲಿ, ನಾವು ಖುದ್ದಾಗಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಹೇಳ್ತಾ ಇದ್ದಾರೆ. ಅಬೋಷನ್ ಮಾಡಿಸ್ಬೇಕು ಮಾಡ್ಬೇಕು ಅಂತ. ಮತ್ತೆ ಮೊನ್ನೆ 22ಕ್ಕೆ ಮನೆಯಲ್ಲಿ ಹೋಗುವಾಗ ನಮ್ಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಹುಡುಗನ ತಂದೆಯವರು. ನೀವು ಇಲ್ಲಿಂದ ಮನೆ ಬಿಟ್ಟು ಹೋಗ್ಬೇಕು, ಇಲ್ಲದಿದ್ರೆ ನಿಮ್ಮ ಜೀವಕ್ಕೆ ಇದ್ ಮಾಡ್ತೇವೆ ಅಂತೇಳಿ ನಮ್ಗೆ ಬೆದರಿಕೆ ಸಮೇತ ಹಾಕಿದ್ದಾರೆ. ಜಗನ್ನಿವಾಸ ಅದೇನು ಮಾಡಿಲ್ಲ ಸರ್. ನಾನು ನೆಕ್ಸ್ಟ್ ಅದೇ ನೈಟ್ ಅಲ್ಲಿ 24 ನೈಟ್ ಅಲ್ಲಿ FIR ಮಾಡಿದೆ ಹೋಗಿ. ಹೌದು, FIR ಅವ್ರಿಗೆ ನಮಗೆ ಬೆದರಿಕೆ ಕೊಟ್ಟದ್ದ? ಅವ್ರಿಗೆ ನಮಗೆ ಬೆದರಿಕೆ ಕೊಟ್ಟದ್ದ? ಇಲ್ಲ ಸರ್, ಕೊಟ್ಟಿಲ್ಲ. ಯಾಕೆಂದ್ರೆ ತನ್ನನ ಗಂಡನ್ ಹೇಳಿದ್ರು, ಅವರು ತನ್ನನ ಫ್ರೆಂಡ್ ಮದುವೆ ಮಾಡಿ ಕೊಡ್ತಾರೆ ಅಂತ ನಾವಿಷ್ಟು ಒಂದು ತಿಂಗಳು ಕಾದದ ಅವರನ್ನೇ ಸರ್. ಅವರ ಮೇಲೆ ನಂಬಿಕೆ ಇಟ್ಟು ಕಾದಿದೆ. ಒಂದು ನನ್ನ ಮಗಳ ಡೆಲಿವರಿ ಸಮೇತ ಆಯ್ತು ಮೊನ್ನೆ ಶುಕ್ರವಾರ. ಅಷ್ಟು ಹುಡುಗನನ್ನು ಎಲ್ಲಿಯೋ ಅವರೇ ಮನೆಯವರೇ ಮುಚ್ಚಿಟ್ಟಿದ್ದಾರೆ. ಅವ ಓಡಿ ಹೋದದಲ್ಲ, ಮನೆಯವರೇ ಮುಚ್ಚಿಟ್ಟಿದ್ದಾರೆ. ಯಾಕೆ ನಾನು ಪೊಲೀಸರು ನಮಗೆ ಇಷ್ಟು ದಿವಸ ಆಗಿ ಒಂದು ಹುಡುಗನನ್ನು ಅವರು ಹುಡುಕಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಕಾನೂನು ಏನ್ ಮಾಡ್ತಿದೆ? SB ಅಲ್ಲಿ ಸಮೇತ ನಾನು ಹೋಗಿದ್ದೇನೆ, ಮಂಗಳೂರು SB ಅಲ್ಲಿ ಸಮೇತ ಹೋಗಿದ್ದೇನೆ. ಅವರು ಹೇಳಿದ್ದಾರೆ ನಾವು ಹುಡುಕಿ ಕೊಡ್ತೇವಮ್ಮ, ಇದು ನಮ್ಮ ಕೆಲಸ ಮಾಡ್ತಾ ಇದ್ದೇವೆ, ಇಷ್ಟೇ ಹೇಳುದಲ್ಲದೆ ಯಾರು ಒಬ್ಬರು ಇದು ನಮ್ಗೆ ನಂಬಿಕೆ ಕೊಡ್ತಿಲ್ಲ, ಹುಡುಗಿಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಇಷ್ಟು ದಿವಸ ಆಗಿ ಇಷ್ಟು ಸಣ್ಣ ಹುಡುಗನನ್ನು ಮುಂದೆ ತರ್ಲಿಕ್ಕೆ ಆಗದಿದ್ರೆ ಹಾಗಾದ್ರೆ ಪೊಲೀಸರು ಇಷ್ಟು ದಿವಸ ಏನ್ ಮಾಡ್ತಿದ್ದಾರೆ? ಹೇಳಿದ್ರೆ ಇಷ್ಟೇ ಹೇಳ್ತಾರೆ, ಕ್ಯೂ ಸಿಕ್ಕಿದೆ ಅಮ್ಮ, ನಾವು ನೋಡ್ತಾ ಇದ್ದೇವೆ, ಹುಡುಕುತ್ತಾ ಇದ್ದೇವೆ ಅಂತ ಹೇಳ್ತಾರೆ.
ನಿಮ್ಗೆ ಯಾರ್ಯಾರು ಏನೇನು ಭರವಸೆಯನ್ನು ಕೊಟ್ಟಿದ್ವಿ, ಉದಾಹರಣೆಗೆ ಶಾಸಕರು ಭರವಸೆ ಕೊಟ್ಟಿದ್ರು FIR ಮಾಡಬೇಡಿ ಅಂತ. ಮಾಡಬೇಡಿ. ಈಗ FIR ಆದ ನಂತರ ಏನಾದ್ರು ಅವರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಕೆಲಸ ಮಾಡಿದ್ದೀರಾ? ಶಾಸಕರನ್ನು ಕಾಂಟ್ಯಾಕ್ಟ್ FIR ಆದ ನಂತರ ಮಾಡ್ಲಿಲ್ಲ ಸರ್, ಮಾಡ್ಲಿಲ್ಲ. ಯಾರು ಶಾಸಕರ ಫಸ್ಟಿಗೆ ಸರ್? ಶಾಸಕರ ಅದೇ ಅದು FIR ಆಗುವ ಮುಂಚೆ ನಾನು ಸ್ಟೇಷನ್ಗೆ ಬರುವ ಮುಂಚೆ ಮನೆಯಲ್ಲೇ ಕಾಲ್ ಮಾಡಿದ್ದು. 22ಕ್ಕೆ ನಮ್ಗೆ ಮನೆಯಲ್ಲಿ ನಾವು ಮೀಟಿಂಗ್ ಮಾಡಿದ್ದೇವಲ್ಲ, ಆ ದಿವಸನೇ ನಾನು ಅವರ ಹತ್ರ ಮಾತಾಡಿದ್ದು. ಹಾಗೆ ಅವ್ರು ಹೇಳುದು ನೀವು ಮುಂದುವರಿಸಿ ಅಮ್ಮ ಅಂತ ಹೇಳಿದ್ದಾರೆ. ಅದಲ್ಲದೆ ಹುಡುಗ ಲವ್ ಮಾಡಿದ್ದು ಅದು ಇದು ಇದೆಲ್ಲ ನಂತರ ಡಾಕ್ಯುಮೆಂಟ್ಸ್ ಇದೆ, ಅವನು ಕರೆದದ್ದು ಮನೆಗೆ ಎಲ್ಲದೂ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇಲ್ಲದೆ ಯಾವುದೂ ಇಲ್ಲ. ಮಗಳು ಖುದ್ದಾಗಿ ಹೇಳ್ತಾಳೆ, ಮಗುವಿನ ಫೋಟೋ ಸಮೇತ ನಾನು ಇದಕ್ಕೆ ಹಾಕಿದ್ದೇನೆ, ಮುಖ ನೋಡ್ಲಿ, ಯಾಕಂದ್ರೆ ಸೇಮ್ ಅವನಾಗೆ ಇದೆ. ಮತ್ತಲ್ಲದೆ DNA ಟೆಸ್ಟ್ಗೆ, ಮುಖ್ಯವಾಗಿ DNA ಟೆಸ್ಟ್ಗೆ ನಾವು ರೆಡಿ ಇದ್ದೇವೆ. ರೆಡಿ ಇದ್ದೇವೆ. ಅದನ್ನು ಮೊನ್ನೆ 22ಕ್ಕೆ ಬಂದಾಗ ಜಗನ್ನಿವಾಸ್ ರಾವೇ ಹೇಳಿದ್ದು DNA ಟೆಸ್ಟ್ ಬೇಡ, ಅದನ್ನು ಮಾಡುದು ಬೇಡ. ಅವರು ಫಸ್ಟಿಗೆ ಹೇಳಿದಾಗೆ ಕೇಸ್ ಹೆಗಡೆಯಲ್ಲಿ ಹೋಗುವಾಗ DNA ಟೆಸ್ಟ್ ಮಾಡುವ ಅಂತ, ಮತ್ತೆ ಹೇಳಿದ್ರು ಮೊನ್ನೆ 22ಕ್ಕೆ ಮನೆಗೆ ಬಂದಾಗ ಹೇಳಿದ್ರು DNA ಟೆಸ್ಟ್ ಬೇಡ, ಮಾಡುದು ಬೇಡ. ನಾನು ಹೇಳಿದೆ ಯಾಕೆ ಸರ್ ಬೇಕು, ಹುಡುಗ ಹೀಗೆ ಹೇಳ್ತಿದ್ದಾನೆ, ನಮ್ಗೆ ಬೇಕು DNA ಟೆಸ್ಟ್, ನಾ ಮಾಡ್ತೇನೆ ಅಂತ. ಇದಂದ್ರೆ 3 ತಿಂಗಳು ಆಗಬೇಕು ಅಂತ ಹೇಳಿದಾರೆ ಮಗುವಿಗೆ, ಅದಾಗದೆ DNA ಟೆಸ್ಟ್ ಆಗುದಿಲ್ಲ. DNA ಟೆಸ್ಟ್ ರೆಡಿ ಇದ್ದಾರೆ ಸರ್, ಹುಷಾರಿದ್ದಾರೆ ಸರ್. ನಮ್ಮ ಮಗಳಿಗೆ ನ್ಯಾಯ ಮಾತ್ರ ಕೊಡಿಸ್ಬೇಕು ಸರ್. ಎಲ್ಲರ ಹತ್ರ ಕೇಳಿ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ನಾನು ಮೀಟ್ ಮಾಡಿ ಆಗಿದೆ, ಯಾರು ಮುಂದೆ ಬರ್ತಾ ಇಲ್ಲ. ಈಗ ಮಗುವನ್ನು ಹಿಡ್ಕೊಂಡು ನಾವು ನೋಡ್ತೀವಿ, ಅವರು ನೋಡ್ತಿಲ್ಲ, ಅವ್ರಿಗೆ ಕಷ್ಟ ಇಲ್ಲ ಸರ್. ನಾವು ನರಕ ನಾವು ದಿನ ಕೂಲಿ ಮಾಡಿ ಜೀವನ ಮಾಡುವವರು. ಇವರು ಹೀಗೆ ಮಾಡಿದ್ರೆ ಇವ್ರದ್ದು ಹಣ ಇರ್ಬೋದು, ಜನಬಲ ಇರ್ಬೋದು, ನಮ್ಮ ಹತ್ರ ಯಾರಿಲ್ಲ. ನಮ್ಮ ಹತ್ರ ಮಾಲಿಂಗೇಶ್ವರನೇ ಇರುದು ಅಷ್ಟೇ, ಅಷ್ಟು ಬಿಟ್ಟು ಬೇರೆ ಯಾರಿಲ್ಲ. ಅವರ ಮುಂದೆ ಬಂದು ಅವರು ಹೇಳಿ ನನ್ನದಲ್ಲ ಮಗು, ಇದು ನಂದಲ್ಲ ಅಂತೇಳಿ ಅಲ್ಲಿ ಬಂದು ಹೇಳ್ಬೇಕು ಅಂತ ಇದಕ್ಕೂ ನಾವು ರೆಡಿ ಇದ್ದೇವೆ. ಬೇಡಿ ಯಾವುದು ಸರ್, ನಾವು ಬೇಡಿಕೆ ಇದ್ ಮಾಡ್ಲಿ ಅಂತಾನೆ ನಾವು ಇದು ಹಾಕಿರೋದು. ಅದ್ರ ನೆಕ್ಸ್ಟ್ ನನಗೆ ಹುಡುಗಿಗೆ ರಿಜಿಸ್ಟರ್ ಮಾಡಿ ಕೊಡಬೇಕು, ಅವರು ರಿಜಿಸ್ಟರ್ ಮಾಡ್ಲೇಬೇಕು, ರಿಜಿಸ್ಟರ್ ಮ್ಯಾರೇಜ್ ಮಾಡಬೇಕು. ಅದು ಅದರ ಪ್ರೊಸೆಸ್ ಹೇಗಾಯ್ತು ಅಂದ್ರೆ, ಈಗ ನಿಮ್ಗೆ ಪಂಚಾಯತ್ಗೆ ಮಗಳ ವಿಷಯದಲ್ಲಿ ಆಯ್ತಾ ಅಥವಾ ಜಗನ್ನಿವಾಸ್ ರಾವ್ ಹೇಳಿದ್ದು ಹುಡುಗ ಮತ್ತು ಹುಡುಗಿ ಮಾತಾಡ್ಬೇಕು. ನಾನು ಹೇಳಿದೆ ಮಾತಾಡ್ಲಿಕ್ಕೆ ಏನಿಲ್ಲ, ಏನು ಉಳಿಸ್ಲಿಲ್ಲ ನಮಗೆ, ಎಲ್ಲ ಅವರು ಮುಂಚೆನೆ ಮಾತಾಡಿ ಆಗಿದೆ, ಇನ್ನು ಮಾತಾಡ್ಲಿಕ್ಕೆ ಏನು ಉಳಿಸ್ಲಿಲ್ಲ. ಇವರು ಹೇಳಿದ್ರು ಇಲ್ಲ ಮಾತಾಡ್ಲೇಬೇಕು ಅವರು ಅಂತ. ಸರಿ ಮಾತಾಡಿಸುವ ಅಂತ ಹೇಳಿ ಹೇಳಿದ್ರು. ಮನೆಗೆ ಬಂದಿದ್ರು. ಮನೆಗೆ ಬಂದು ಮಾತಾಡಿಸುವಾಗ ಅಲ್ಲೇ ಖುದ್ದಾಗಿ ಅವ ಹೇಳಿದ ಅಷ್ಟೇ, ನಾನು ಮದುವೆ ಆಗುವುದಿಲ್ಲ ಅಂತ ಹೇಳಿದ್ರು. ಹೌದೌದು, ಅದು ಹುಡುಗ ನನಗೆ ಹುಡುಗನ ತಂದೆ ನಂಗೆ ಭರವಸೆ ಕೊಟ್ಟಿದ್ರು, ನಾನು ಮದುವೆ ಮಾಡಿಸ್ತೇನೆ. ಎಲ್ಲದ್ರಲ್ಲೂ ನಮ್ಗೆ 1.5 ತಿಂಗಳಿಂದ ಸರ್ ಅವರು ನಮಗೆ ಭರವಸೆ ಕೊಟ್ಟುಕೊಂಡು ಬಂದಿದ್ದಾರೆ, ನಿಮ್ಮ ಮದುವೆ ಮಾಡಿಸ್ತೇನಮ್ಮ, ನನ್ನ ಮಗಳು ಬೇರೆ ಅಲ್ಲ, ನಿಮ್ಮ ಮಗಳು ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ, ನಿಮ್ಮ ಮಗಳು ಬೇರೆ ಅಲ್ಲ, ನಾನು ಮಾಡಿಸಿಕೊಡ್ತೇನೆ, ನನ್ನ ಮೇಲೆ ನಂಬಿಕೆ ಇಲ್ವಾ, ಹಾಗೆ ಹೀಗೆ ಅಂತ ನನ್ಗೆ 1 ತಿಂಗಳಿಂದ ಹೀಗೆ ಫೋನ್ ಮಾಡಿ ಭರವಸೆ ಕೊಡ್ತಾ ಇದ್ದಾರೆ. ಆದ ಲಾಸ್ಟಿಗೆ ಮೂಮೆಂಟ್ ಅಲ್ಲಿ ಹುಡುಗ ಕಾಲ್ ಮಾಡಿ ಹೇಳಿದ, ಇದು ನಾನು ಸುಸೈಡ್ ಮಾಡ್ಕೊಳ್ತೇನೆ, ನಮ್ಮ ಸೇಫ್ಟಿಗೋಸ್ಕರ. ನಾಳೆ ಅವ್ನು ಸುಸೈಡ್ ಮಾಡ್ಕೊಂಡ್ರೆ ಅವ್ರ ಮನೆಯವ್ರು ನಮ್ಮ ಹತ್ರ ಕೇಳ್ತಾರಲ್ಲ ಸರ್, ಅದಕ್ಕೋಸ್ಕರ ನಾನು FIR ಮಾಡ್ಲಿಕ್ಕೆ ಹೋದದಾಗಿ. ಮತ್ತೆ ಅವರೇ ಬಂದು FIR ತೆಗಿಲಿಕ್ಕೆ ಹೇಳಿದ್ರ, ಹಾಗೆ FIR ತೆಗಿದ್ರು. ಸ್ಟೇಷನ್ ಅಲ್ಲಿ ಒತ್ತಾಯ ಬರಲಿಲ್ಲ ಸರ್, ಏನಿಲ್ಲ, ನಾವೇ ಹೋಗಿ FIR ಹಾಕಿದ್ದು ಅಷ್ಟೇ. ಸ್ಟೇಷನ್ ಅಲ್ಲಿ ಹೌದೇ, ಅಶೋಕ್ ರೈಗೆ ಫೋನ್, ಅವರೇ ಜಗನ್ನಿವಾಸ್ ರಾವೇ ಫೋನ್ ಮಾಡಿ ನನಗೆ ಕೊಟ್ಟದ್ದು. ಅಶೋಕ್ ರೈಗೆ ಅವರೆಲ್ಲ ಮಾಡಿ ಕೊಡ್ತಾರಂತಲ್ಲಮ್ಮ, ನೀವು FIR ತೆಗಿರಿ, ಹುಡುಗ ಸ್ಟೇಷನ್ ಅಲ್ಲಿ ಕೂತ್ಕೊ, ಹುಡುಗನ ಮರ್ಯಾದೆ ಪ್ರಶ್ನೆ. ಅದ್ರ ಲೆಕ್ಕದಲ್ಲಿ ಅವ್ರ ಮರ್ಯಾದೆ ಉಳಿಸ್ಲಿ ಇರ್ಲಿ ಅಂತೇಳಿ ನಾವು 1 ತಿಂಗಳು ಟೈಮ್ ಬೇರೆ ಕೊಟ್ಟಿದ್ದೇವೆ. ಆದ್ರೆ ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಇವ್ರು ಮಗನನ್ನು ತಪ್ಪಿಸಿರ್ತಾರಂತ. ಈಗ ಹೋಗಿ ಹಾಸ್ಪಿಟಲ್ ಯಾವ್ದೋ ರೀಸನ್ ಹಾಕಿ ಮಲಗಿರ್ಬೋದು ಅವರು. ಆದ್ರೆ ನಾನ್ ಹೇಳುದಿಷ್ಟೇ, ಮಗ ಸಿಗ್ಲಿಲ್ಲ, ಅಪ್ಪನನ್ನು ಹೇಳ್ಕೊಂಡ್ ಬರ್ಲಿ, ಹೇಳ್ಕೊಂಡ್ ಬಂದು ಕೇಳಲಿ, ಅಮ್ಮ ಇಲ್ವಾ ಮನೆಯಲ್ಲಿ ಕೇಳಲಿ, ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ. ಹೌದು, ವಿಡ್ರಾ ಮಾಡಿ ಅವ್ರು ಹೇಳಿದ್ರು ಕೇಸ್ ತೆಗಿಲಿಕ್ಕೆ, ಹಾಗೆ ನಾವು ಕೇಸ್ ತೆಗೆದ್ರು. ಅವರು ಕೊಟ್ಟಿಲ್ಲ, ಆದ್ರೆ ಜಗನ್ನಿವಾಸ್ ಅವ್ರ ಹತ್ರ ಹೇಳಿದ್ದಾರೆ ನಾನು ಮದುವೆ ಮಾಡಿ ಕೊಡ್ತೇನೆ ಅಂತ. ಹಾಗೆ ಅವರು ನನ್ನ ಹತ್ರ ಹೇಳಿದ್ರು ತೆಗಿರಿ, ಮದುವೆ ಮಾಡಿ ಕೊಡಿಸ್ತಾರಲ್ಲ ಮತ್ತೆ ಯಾಕೆ ಹುಡುಗನ ಪ್ರಶ್ನೆ, ಹುಡುಗ ಸ್ಟೇಷನ್ ಅಲ್ಲಿ ಕೂತ್ಕೊಳ್ಬೇಕಾಗ್ತದೆ.
ಬಿಜೆಪಿ ನಾಯಕರಿಂದ ಯಾರಿಂದ ಒತ್ತಡ ಇಲ್ಲ? ಬಿಜೆಪಿ ನಾಯಕರು ಅಂತಲ್ಲ, ನಾನು ಕೇಳಿದಾಗ ಇವರದ್ದೇ ಮುರಳಿ ಭಟ್ ಅವ್ರ ವಿರುದ್ಧ ಎಲ್ಲ ಹೇಳಿದ್ದೇನೆ, ಬಿಜೆಪಿ ಇದ್ರದ್ದೆಲ್ಲ. ಆದ್ರೆ ಹೀಗೆ ಯಾರು ಹೇಳಿಲ್ಲ, ಹಿಂದೂ ಸಂಘಟನೆಗೆ ಹೇಳಿದ್ದೇನೆ. ಬಿಜೆಪಿ ನಾಯಕರನ್ನು ಯಾರು ನಾನು ಹಾಗೆ ಎಷ್ಟು ನನಗೆ ಯಾರು ಗೊತ್ತಿಲ್ಲ ಸರ್. ನಮ್ಗೆ ಇದ್ದ ಗೊತ್ತಿದ್ದವರೆಲ್ಲ ಹತ್ರ ನಾನು ಇದ್ ಮಾಡಿ ಹೇಳಿ ಆಗಿದೆ. ನಿಮಗೆ ಕರೆ ಮಾಡಿ ಏನಾದ್ರು ಒತ್ತಡ ಹಾಕುವಂತ ಕೆಲಸ ಏನಾದ್ರು ಮಾಡಿದ್ರಾ? ದೂರು ಕೊಡ್ಬೇಡಿ ಆತರ ಯಾರು ಹೇಳಿಲ್ಲ ಸರ್. ಹಿಂದೂ ಮುಖಂಡರೆಲ್ಲ ಬಂದಿದ್ದಾರೆ, ಮುರಳಿ ಭಟ್ ಬಂದಿದ್ದಾರೆ, ಕೆಲವರೆಲ್ಲ ಬಂದಿದ್ದಾರೆ. ಹೆಸರು ನನಗೆ, ನಾನು ಇಷ್ಟವರೆಗೆ ಹಾಸ್ಪಿಟ್ಲಿಗೆ ಬಂದಿದ್ದಾರೆ.